ಮಾರ್ಚ್ 28ರಿಂದ ರಾಜ್ಯಾದ್ಯಂತ SLC ಎಕ್ಸಾಮ್ ಆರಂಭವಾಗ್ತಾ ಇದೆ. 10ನೇ ತರಗತಿಯ ಪ್ರಮುಖ ಘಟ್ಟಕ್ಕೆ ಶುಭ ಕೋರುವವರು ಹಲವರಿದ್ದಾರೆ. ಅದರಲ್ಲಿ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಲೋಕೇಶ್ ಇಂತಹದೊಂದು ಇನ್ಲ್ಯಾಂಡ್ ಲೆಟರ್ನ ಮೂಲಕ, ಅಂದರೆ ಈ ಪತ್ರದ ಮೂಲಕ ಮಕ್ಕಳನ್ನು ಹುರಿದುಂಬಿಸ್ತಾರೆ, ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸ. ಉತ್ತುಂಗ 2022, 2021, 2022ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆಯುತ್ತಿರುವ ನನ್ನೊಲವಿನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಜೀವನದ ಜವಾಬ್ದಾರಿಯುತ, ಅತ್ಯವಶ್ಯಕ, ಅನಿವಾರ್ಯ, ಅವಿಸ್ಮರಣೀಯ ಘಟ್ಟವೇ 10ನೇ ತರಗತಿ. ಮುಂಬರುವ ಸುದೀರ್ಘ ಕಲಿಕಾ ಮಂದಿರದ ವೃತ್ತಿ ಹಂದರದ ಆದರ್ಶ ಜೀವನದ ಆಯ್ಕೆಗಿದು ಸ್ವರ್ಣ ದ್ವಾರ. ಆದ್ದರಿಂದ ಹೆಚ್ಚಿನ ಜವಾಬ್ದಾರಿಯುತ ಕಲಿಕೆಗೆ ನಿಮ್ಮನ್ನು ಒಡ್ಡಿಕೊಳ್ಳಬೇಕಾಗಿದೆ. ಸುಂದರವಾದ ಸ್ಪಷ್ಟ ವೇಳಾಪಟ್ಟಿ ತಯಾರಿಸಿ ಅದರಂತೆ ಕಲಿಕೆ ಸಾಗಲಿ. ಪ್ರತಿದಿನ 6ರಿಂದ 8 ಗಂಟೆಗಳ ಅಧ್ಯಯನ ನಡೆಸಿ. 7 ಗಂಟೆಗಳ ಸಿಹಿ ನಿದ್ದೆ ನಿಮ್ಮದಾಗಲಿ. ಗುರಿ ತಲುಪುವವರೆಗೂ ವಿಶ್ರಮಿಸದ ಕಲಿಕೆ ನಿಮ್ಮದಾಗಲಿ. ಚಿಂತನೆ ಚರ್ಚೆಗಳೊಂದಿಗೆ ಓದು ಮುಂದುವರಿಯಲಿ. ಮುಂಬರುವ ಪರೀಕ್ಷಾ ಯಜ್ಞದಲ್ಲಿ ತಾದಾತ್ಮ್ಯತೆಯಿಂದ ಪಾಲ್ಗೊಂಡು ಅತ್ಯಧಿಕ ಅಂಕ ಗಳಿಸಲು ಗುರು ಹಿರಿಯರ ಆಶೀರ್ವಾದಗಳೊಂದಿಗೆ ಭಗವದ್ದಯೆಯು ನಿಮಗಿರಲಿ. ನಿಮ್ಮ ಯಶದ ನಡಿಗೆಗೆ ನನ್ನ ಪ್ರೀತಿಯ ಶುಭ ನುಡಿ. ಒಲವಿನಿಂದ ಲೋಕೇಶ್ ಸಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಪುತ್ತೂರು ತಾಲೂಕು. ಪುತ್ತೂರಿನ 4800 ವಿದ್ಯಾರ್ಥಿಗಳಿಗೂ ಕೂಡ ಇಂತಹ ಪತ್ರ ತಲುಪಲಿಕ್ಕಿದೆ ಪೋಸ್ಟ್ನ ಮೂಲಕ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಕ್ಷೇತ್ರ ಶಿಕ್ಷಣಾಧಿಕಾರಿಯಂತಹ ಲೋಕೇಶ್ ಸಿ ಇವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇಂತಹದೊಂದು ವಿಭಿನ್ನ ಪ್ರಯತ್ನ, ಕಳೆದ ಬಾರಿ ಕರಪತ್ರ, ಇದರ ಮುಂದುವರಿದ ಭಾಗವಿದು. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಉತ್ತುಂಗ 2022. ಇದರ ಉದ್ದೇಶ ಮಕ್ಕಳಿಗೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಾವು ಪತ್ರವನ್ನು ಬರೆದಿದ್ವಿ. ಕರಪತ್ರದ ಮೂಲಕ 5,000 ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಪತ್ರಗಳನ್ನು ತಲುಪಿಸಿದ್ವಿ ಶಿಕ್ಷಕರ ಮೂಲಕ. ಈ ಶೈಕ್ಷಣಿಕ ವರ್ಷದಲ್ಲಿ ವಿಭಿನ್ನವಾಗಿ ಮಕ್ಕಳನ್ನು SSLC ಪರೀಕ್ಷೆ ಬರೆಯುವ ಉದ್ದೇಶಕ್ಕಾಗಿ ಅವರಿಗೆ ಪ್ರೇರೇಪಿಸಬೇಕು, ಉತ್ತಮ ಮಾರ್ಗದರ್ಶನ ಸಿಗಬೇಕು, ಅವ್ರಿಗೊಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಂದು ನೆಲೆಯಲ್ಲಿ ನಾವು ವಿಭಿನ್ನವಾಗಿ ಆಲೋಚನೆ ಮಾಡಿ ವಿನೂತನವಾದ ಒಂದು ಕಾರ್ಯಯೋಜನೆಯನ್ನು ರೂಪಿಸಿಕೊಂಡ್ವಿ. ಅದು ಈಗಾಗಲೇ ಜಾರಿಗೊಳಿಸಿದ್ದೇವೆ. ಉದ್ದೇಶ ಇಷ್ಟೇ, ಇನ್ಲ್ಯಾಂಡ್ ಲೆಟರ್. ನಾವು ಸುಮಾರು 20-25 ವರ್ಷಗಳ ಹಿಂದೆ ಇದಕ್ಕೆ ತುಂಬ ಮಹತ್ವ ಇದ್ದದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿಗೂ ಮಹತ್ವ ಇದೆ, ಆದರೆ ಕಳೆದ 25 ವರ್ಷಗಳಿಂದ ಇದ್ದಷ್ಟು ಮಹತ್ವ ಇವತ್ತಿಲ್ಲ. ಆದರೆ ನಾವೆಲ್ಲರೂ ತುಂಬ ಕುತೂಹಲವಾಗಿ ನೋಡ್ತಿದ್ವಿ, ಅಂಚೆ ಹೆಣ್ಣನ ಕಾಗದ ಅಂತೇಳಿ, ಮನೆಗೆ ಕಾಗದ ಬಂತು ಅಂತೇಳಿ. ಸೊ ಆ ಒಂದು ಕಾನ್ಸೆಪ್ಟ್ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಪತ್ರ ಅಂದ್ರೇನು ಅಥವಾ ಅಂಚೆ ಅಂದ್ರೇನು ಅನ್ನೋದ್ರ ಮೂಲಕ ಇಲ್ಲಿ ವಿದ್ಯಾರ್ಥಿಗಳನ್ನು ನಾವು ಜಾಗೃತಗೊಳಿಸುವ ಉದ್ದೇಶಕ್ಕಾಗಿ ಈಗಾಗಲೇ ನಮ್ಮೆಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ, ಅದರಲ್ಲಿ ಇತ್ತೀಚಿನ 2 ವರ್ಷಗಳಿಂದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಅಡ್ಡಿಯಾಗಿತ್ತು. ಆ ವಿದ್ಯಾರ್ಥಿಗಳನ್ನು ಪ್ರೇರೇಪಣೆ ಮಾಡುವ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪತ್ರವನ್ನು ಬರೆದಿದ್ದೇವೆ. ಈ ಪತ್ರದ ಸಾರಾಂಶವನ್ನು ಓದೋದ್ರ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಮನಮುಟ್ಟುವಂಥ ಒಂದು ಕೆಲಸನ ಮಾಡಬೇಕನ್ನೋ ಉದ್ದೇಶ ಇತ್ತು. ಮತ್ತು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಹೆಚ್ಚು ಅಂಕವನ್ನು ಗಳಿಸೋದ್ರ ಮೂಲಕ ಅವರು ಜೀವನದಲ್ಲಿ ಒಂದು ಉತ್ತಮ ಸಾಧನೆ ಮಾಡಲಿಕ್ಕೆ ನಮ್ಮ ಪ್ರೇರಣೆ ಅಗತ್ಯ ಇತ್ತು ಅಂತೇಳಿ ನಾವು ಭಾವಿಸಿದ್ದೀವಿ. ಕಳೆದ ವರ್ಷ ಸಹ ಉತ್ತೇಜನ ನೆಲೆಯಲ್ಲಿ ಒಂದು ಶೀರ್ಷಿಕೆ ಅಡಿಯಲ್ಲಿ ವಿಡಿಯೋ ಯಕ್ಷಗಾನ ಆಧಾರಿತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ಮಾಡಿದ್ವಿ. ಅದು ಸುಮಾರು 3,000 ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನು ಮುಟ್ಟಿತ್ತು. ಆ ನೆಲೆಯಲ್ಲಿ ಈ ವರ್ಷವೂ ಸಹ ಒಂದು ಪತ್ರವನ್ನು ಬರೆಯುವ ಮೂಲಕ ನಾವು ಜಾಗೃತಿ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಲ್ಲಿ ಆಶಾಭಾವನೆಯನ್ನು ಹೆಚ್ಚಿಸ್ತಾ ಇದ್ದೇವೆ. ಈ ಮೂಲಕ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ, ಹೆಚ್ಚಿನ ಅಂಕವನ್ನು ತೆಗೆದುಕೊಳ್ಳಲಿಕ್ಕೆ, ಹಾಗೆ ನಮ್ಮ ತಾಲೂಕಿನ ಫಲಿತಾಂಶ ಕೂಡ ಉತ್ತಮಪಡಿಸಲಿಕ್ಕೆ ಒಂದು ಮಾರ್ಗ ಅಂತೇಳಿ ನಾವು ಕಂಡುಕೊಂಡಿದ್ದೇವೆ. ಸರ್, ಈಗ ವಿದ್ಯಾರ್ಥಿಗಳು ಹೇಗೆ ತಯಾರಾಗ್ತಾ ಇದ್ದಾರೆ? ಈಗ 4,800 ವಿದ್ಯಾರ್ಥಿಗಳಿದ್ದಾರೆ, ನಿಮಗೆಲ್ಲ ಶಾಲೆಗಳ ರಿಪೋರ್ಟ್ ಬರುತ್ತೆ, ಹೇಗೆ ತಯಾರಾಗ್ತಿದ್ದಾರೆ? ವಿದ್ಯಾರ್ಥಿಗಳ ಈಗಾಗಲೇ ಸಿದ್ಧತೆ, ತಯಾರಿ ತೃಪ್ತಿಕರವಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಕರು, ಪೋಷಕರು, ನಮ್ಮೆಲ್ಲ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವಾತಾವರಣ ಕಲ್ಪಿಸುವ ಮೂಲಕ ಉತ್ತಮ ರೀತಿಯಲ್ಲಿ, ತೃಪ್ತಿಕರವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಕಲಿಕೆಯ ಪ್ರಗತಿಯಲ್ಲಿದ್ದಾರೆ, ಮತ್ತಷ್ಟು ಆಸಕ್ತಿಯನ್ನು ಹೆಚ್ಚಿಸಿಕೊಡ್ತಾ ಇದ್ದಾರೆ. ಪರೀಕ್ಷೆ ಈಗ ದಿನಗಳು ತುಂಬ ಸನಿಹ ಇರೋದ್ರಿಂದ ಅವರು ಮತ್ತಷ್ಟು ಆಸಕ್ತಿದಾಯಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋಂಥದ್ದನ್ನು ನಾನು ಕೂಡ ಗಮನಿಸಿದ್ದೇನೆ. ನೀವು ಪತ್ರದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಅದನ್ನು ನಮ್ಮ ವಿಡಿಯೋದ ಮೂಲಕವೂ ಕೊಡಿ ಅಂತ. ಏನೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದೀರಿ ಅದನ್ನ ಕೊಡಿ. ಖಂಡಿತವಾಗಿ
ನಾನೀಗಾಗಲೇ ನಮ್ಮ ತಾಲೂಕಿನ SSLC ವಿದ್ಯಾರ್ಥಿಗಳನ್ನು ನಾನು ನೇರವಾಗಿ ಸಂಪರ್ಕಿಸಿದ್ದೇನೆ. ತರಗತಿ ಕೋಣೆಯಲ್ಲಿ ನೇರ ಸಂವಾದವನ್ನು, ಶೈಕ್ಷಣಿಕ ಸಂವಾದವನ್ನು ನಾನು ಮಾಡಿದ್ದೇನೆ. ವಿದ್ಯಾರ್ಥಿಗಳ ಜೊತೆಯಲ್ಲಿ ನೇರ ಇಂಟ್ರಾಕ್ಷನ್ ಮಾಡೋದ್ರ ಮೂಲಕ, ಶಿಕ್ಷಕರು, ಮುಖ್ಯ ಶಿಕ್ಷಕರ ಸಭೆಗಳನ್ನು ಕೂಡ ನಾವು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸಿದ್ದೇವೆ. ನಮಗೀಗಾಗಲೇ ಗೊತ್ತಿರುವ ಹಾಗೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯ ಅನ್ನುವಂಥದ್ದು ಸಾಮಾನ್ಯವಾಗಿ ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷಗಳ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷಾ ಮಹತ್ವವನ್ನೇ ಕಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅವ್ರಿಗಷ್ಟು ಅವೇರ್ನೆಸ್ ಮತ್ತು ಸೀರಿಯಸ್ನೆಸ್ ಇರಲಿಲ್ಲ. ಸೊ ಇದನ್ನೆಲ್ಲವನ್ನು ಅವರಲ್ಲಿ ಕೂಡಿಸ್ಬೇಕು ಅಂತೇಳಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ ನಾವು ತರಗತಿಯಲ್ಲಿ ಇಂಟ್ರಾಕ್ಷನ್ ಮಾಡೋ ಮೂಲಕ ವಿದ್ಯಾರ್ಥಿಗಳಲ್ಲಿ ಕನಿಷ್ಠ 6ರಿಂದ 7 ಗಂಟೆ ಒಂದು ದಿನಕ್ಕೆ ಕಲಿಕೆ ಮಾಡಬೇಕು. ಯಾಕೆ ಹೇಳಿದರೆ ಒಂದೊಂದು ಸಬ್ಜೆಕ್ಟಿಗೆ 1 ಗಂಟೆಯಾಗೆ ಕನಿಷ್ಠ 6 ಗಂಟೆ ಹೇಳಿದರೆ ಒಂದು ದಿನದಲ್ಲಿ 6 ಸಬ್ಜೆಕ್ಟನ್ನು ಅವರು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿ ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಅದಕ್ಕೆ ಅನುಗುಣವಾಗಿ ಆರೋಗ್ಯಪೂರ್ವಕವಾಗಿ ನಿದ್ರೆಯನ್ನು ಕೂಡ ಮಾಡಬೇಕು, ಊಟವನ್ನು ಸಮ ಪ್ರಮಾಣದಲ್ಲಿ ಮಾಡಬೇಕು. ಎಲ್ಲವನ್ನು ಸಮತೋಲನ ಮಾಡುವ ಮೂಲಕ ನಾವು ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗಲಿಕ್ಕೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದೇವೆ. ಧನ್ಯವಾದ. ಇದು ಲೋಕೇಶ್ ಅವರ ಮಾತು. ಅವ್ರು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಯಾವುದೇ ಭಯ ಬೇಡ, ನಿತ್ಯ ನೀವು ಏನು ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಿ, ಜೊತೆಗೆ ಓದನ್ನು 7 ಗಂಟೆಗಳ ಕಾಲ ಓದಿ, ಜೊತೆಗೆ ಅಧ್ಯಯನವನ್ನು ಮಾಡಿ, ಜೊತೆಗೆ ಊಟ, ತಿಂಡಿ, ನಿದ್ದೆ ಇವೆಲ್ಲವನ್ನು ಕೂಡ ಸಮತೋಲನವನ್ನು ಕಾಯ್ದುಕೊಂಡು ಮಾಡಿ ಅನ್ನುವಂಥದ್ದು. ಜೊತೆಗೆ ನಿಮಗೆ ಧೈರ್ಯ ತುಂಬುವಂಥ ಪತ್ರ ಇನ್ನೇನು ಕೆಲವು ದಿನದಲ್ಲಿ ಬರ್ತದೆ. ಈ ಪತ್ರ ರೆಡಿಯಾಗಿದೆ. ನಿಮ್ಮ ಪತ್ರದಲ್ಲಿ ಬರೆದಿರುವಂತಹ ಈ ಒಂದು ವಾಕ್ಯಗಳು ನಿಮಗೆ ಒಂದಷ್ಟು ಹುರುಪನ್ನು ನೀಡುತ್ತೆ, ಒಂದಷ್ಟು ಉತ್ತೇಜನ ನೀಡೋದ್ರಲ್ಲಿ ಅನುಮಾನ ಇಲ್ಲ. ಜೊತೆಗೆ ಈ ಕಾರ್ಯ ವಿಭಿನ್ನ ಮತ್ತು ವಿಶಿಷ್ಟ ಅಂತ ಹೇಳೋದಕ್ಕೆ ಸುದ್ದಿಯೂ ಕೂಡ ಸಿದ್ಧವಾಗಿದೆ. ಸುದ್ದಿಯೂ ಕೂಡ ಈ ಕಾರ್ಯಕ್ಕಾಗಿ ಅವರನ್ನ ವಿಶೇಷವಾಗಿ ಅಭಿನಂದಿಸುತ್ತೆ. ಗೌತಮ್, ಯತೀಶ್ ಮತ್ತು ಧನುಷ್ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು.